ಬಿಜೆಪಿ ಆಡಳಿತದ 8 ವರ್ಷಗಳಲ್ಲಿ ಭಾರತೀಯರ ಬದುಕು ಅತ್ಯಂತ ದುಸ್ತರವಾಗುತ್ತಾ ಬರುತ್ತಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ಒಂದೆಡೆ ಉದ್ಯೋಗ, ಇಲ್ಲಿ ಆದಾಯವೂ ಇಲ್ಲದೆ ಪರದಾಡುತ್ತಿರುವ ಜನರನ್ನ ಬೆಲೆ ಏರಿಕೆಯ ಮೂಲಕ ನಾಶ ಮಾಡುತ್ತಾ ಸರ್ಕಾರದ ವಿರುದ್ಧ ಧ್ವನಿ ಎತ್ತದಂತೆ ಭಾವನಾತ್ಮಕ ವಿಚಾರಗಳನ್ನು ಮುಂದೆ ತಂದು ಅಶಾಂತಿಯ ವಾತಾವರಣವನ್ನು ಸೃಷ್ಟಿಸಲಾಗುತ್ತಿದೆ ಎಂದು ಕಾರ್ಮಿಕ ಮುಖಂಡ ಅಭಿಯಾನ್ ಭಟ್ ವಾಗ್ದಾಳಿ ನಡೆಸಿದರು. ಅವರು ಪುತ್ತೂರಿನ ದರ್ಬಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಭಾರತೀಯರೆಲ್ಲರ ರಕ್ಷಣೆ ಮಾಡಲು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಹಿಂದೂಗಳ ರಕ್ಷಣೆ ಎನ್ನುತ್ತಿದೆ. ಹಿಂದೂಗಳು ಉಳಿದರೆ ತಾನೇ ಹಿಂದೂ ಧರ್ಮ ಉಳಿಯುವುದು ಎಂಬ ಕನಿಷ್ಠ ಪರಿಜ್ಞಾನ ಇಲ್ಲದ ಬಿಜೆಪಿ ಬೆಲೆ ಏರಿಸಿ ಹಿಂದೂಗಳ ಬದುಕನ್ನು ಕೂಡ ಬರ್ಬರವಾಗಿಸಿ ಹಿಂದೂ ರಕ್ಷಣೆ ಎನ್ನುತ್ತಿರುವುದು ಹಾಸ್ಯಾಸ್ಪದ. ಬಿಜೆಪಿ ಕಾರ್ಪೊರೇಟ್ ಕಂಪನಿಗಳ ಹಿತವನ್ನ ಮಾತ್ರ ಕಾಪಾಡುತ್ತಿರುವುದಾಗಿದೆ. ತೈಲ ದರ ಏರಿಸಿರುವುದು ಕೂಡ ಇತರ ಅಗತ್ಯ ವಸ್ತುಗಳ ಏರಿಕೆಗೆ ಕಾರಣವಾಗಿದೆ ಎಂದು ಆರೋಪಿಸಿದರು. ಯಾರು ಜನ ವಿರುದ್ಧವಾಗಿರ್ತಾರೋ ಅವನೇ ದೇಶದ್ರೋಹಿ. ದೇಶದ್ರೋಹದ ಕೆಲಸ ಮಾಡಬೇಡಿ. ನರೇಂದ್ರ ಮೋದಿಯವರೇ, ಬೊಮ್ಮಾಯಿಯವರೇ, ದೇಶ ಪ್ರೇಮಿಗಳಾಗಿ ಜನಪರವಾಗಿರಿ. ಜನರ ಪರವಾಗಿ ಕೆಲಸ ಮಾಡಿ ಬೆಲೆ ಏರಿಕೆಯನ್ನು ಇಳಿಸಿ 2 ಕೋಟಿ ಉದ್ಯೋಗ ಬಿಡಿ. ಇವತ್ತು ಕೈಗಾರಿಕೆಗಳು ಮುಚ್ಚುತ್ತಾ ಇದೆ, ಉದ್ಯೋಗಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನೀವು ವರ್ಷದಲ್ಲಿ 2 ಕೋಟಿ ಉದ್ಯೋಗ ತೆಗಿತಾ ಇದ್ದೀರಿ. ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಆದಾಯ ಇಲ್ಲದೆ ದಿನಕ್ಕೆ 200 ರೂಪಾಯಿ ಕೂಡ ಇಲ್ಲದಂತವರು ನಿಮ್ಮಂಗೆ ಬೆಲೆ ಏರಿಕೆಯಿಂದಾಗಿ ಹೇಗೆ ಬದುಕಬೇಕು? ಜನರ ಬಗ್ಗೆ ಕಾಳಜಿ ಇರುವುದು ಇಲ್ಲ ಅಂತಾದ್ರೆ ನೀವು ಹೇಳ್ತೀರಿ ಇದೆಲ್ಲ ಜನ ಪ್ರಶ್ನೆ ಮಾಡಬಾರದು ಅಂತ. ನಾಚಿಕೆ ಆಗ್ತದೆ. ಹಿಂದೂ ಧರ್ಮದ ಹೆಸರನ್ನು ಹಾಳು ಮಾಡಬೇಡಿ. ಹಿಂದೂ ಧರ್ಮ ಬೆಲೆ ಏರಿಕೆ ಮಾಡುವುದಿಲ್ಲ. ಜನರ ಬಗ್ಗೆ ಕಾಳಜಿ ಇಲ್ಲದೆ ಇರುವುದಿಲ್ಲ. ಅದಕ್ಕೆ ಜನರ ಪರ ಕಾಳಜಿ ಇರೋ ಹಿಂದೂ ಧರ್ಮವನ್ನು ನೀವು ಯಾಕೆ ಹಿಂದೂ ಧರ್ಮ ಹೆಸರು ಹೇಳಿ ಈ ಬೆಲೆ ಏರಿಕೆ ಕಾರಣ ಹಿಂದೂ ಧರ್ಮವನ್ನು ಮಾಡ್ತೀರಿ? ನಿಮಗೆ ಯೋಗ್ಯತೆ ಇಲ್ಲ ಹಿಂದೂ ಧರ್ಮದ ಹೆಸರು ಹೇಳಲಿಕ್ಕೆ. ಹಿಂದೂ ಧರ್ಮದ ಹೆಸರು ನೀವು ಮಾಡಿ ಹೇಳಿದ ಹೌದು ಅಂತಾದ್ರೆ, ಹಿಂದೂಗಳ ರಕ್ಷಣೆ ನೀವು ಮಾಡುದು ಹೌದೇ ಅಂತಾದ್ರೆ ಕನಿಷ್ಠ ಹಿಂದೂಗಳಿಗಾರು ಬೆಲೆ ಇಳಿಸಿಕೊಡಿ ಸ್ವಾಮಿ. ನೀವು ಮಾಡ್ತೀರಾ? ಹಿಂದೂಗಳೆಲ್ಲ ಸತ್ರು ಅಂತಾದ್ರೆ, ಈ ಬೆಲೆ ಏರಿಕೆಯಿಂದ ಬದುಕಲಿಕ್ಕೆ ಆಗುದಿಲ್ಲ ಅಂತಾದ್ರೆ ಧರ್ಮ ಯಾರಿಗೆ? ಹಿಂದೂ ಧರ್ಮ ಯಾರಿಗೆ? ಹಿಂದೂ ಧರ್ಮ ಅಂತ ಶಬ್ದ ರಕ್ಷಣೆ ಮಾಡುದು ನೀವು ಬೇಡ. ಹಿಂದೂಗಳ ಜನರ ರಕ್ಷಣೆ ಮಾಡಬೇಕು, ಭಾರತ ರಕ್ಷಣೆ ಮಾಡಬೇಕು. ರಾಷ್ಟ್ರೀಯದ ಬಗ್ಗೆ ಮಾತಾಡ್ತೀರಿ. ಭಾರತದ ರಕ್ಷಣೆ ಆಗಬೇಕು ಅಂತಾದ್ರೆ ಭಾರತೀಯರ ರಕ್ಷಣೆ ಆಗಬೇಕು. ಭಾರತದ ಜನ ಇವತ್ತು ಕಂಗಾಲಾಗಿದ್ದಾರೆ. ಉದ್ಯೋಗ ಇಲ್ಲ, ಆದಾಯ ಇಲ್ಲ, ಈ ರೀತಿಯಲ್ಲಿ ಕಷ್ಟದಲ್ಲಿದ್ದಾರೆ. Are you planning to complete your home with new electronic items? Your ultimate destination is here. LG Best Shop. World's best brand LG's wide range products are under single roof. We have wide collections of newly introduced LG OLED TV series, water purifiers, air conditioners, washing machines, refrigerators. At unbelievable price and quality, LG Best Shop is best. Have a visit LG Best Shop near City Center Mall, KS Rao Road, Mangaluru.